ತುಳುನಾಡಿನಲ್ಲಿ ಆರಾಧಿಸಲ್ಪಡುವ ದೈವಾರಾಧನೆಯಲ್ಲಿ ಪಂಜುರ್ಲಿ ದೈವಕ್ಕೆ ವಿಶೇಷ ಸ್ಥಾನವಿದೆ. ಕಾಂತಾರ ಚಿತ್ರ ಬಂದ ಬಳಿಕ ಈ ಪಂಜುರ್ಲಿ ದೈವ ಭಾರಿ ಫೇಮಸ್ ಆಗಿದೆ. ಹಲವು ಹೆಸರುಗಳಲ್ಲಿ ಈ ಪಂಜುರ್ಲಿ ದೈವವನ್ನು ತುಳುನಾಡಿನ ಜನ ತಮ್ಮ ಮನೆತನದ ದೈವವಾಗಿ ನಂಬಿಕೊಂಡು ಬಂದಿದ್ದಾರೆ. ತುಳುನಾಡಿನ ಅತ್ಯಂತ ಆಕರ್ಷಕ ನೇಮಗಳಲ್ಲಿ ಈ ಪಂಜುರ್ಲಿ ದೈವದ ನೇಮವೂ ಒಂದು. ತುಳುನಾಡಿನ ದೈವಾರಾಧನೆಗೆ ಬಹಳಷ್ಟು ಪ್ರಾಮುಖ್ಯತೆ ಇದ್ದು ಹಲವು ದೈವಗಳಿದ್ದು ಈ ದೈವಗಳಲ್ಲಿ ಪಂಜುರ್ಲಿಯೂ ಒಂದಾಗಿದೆ. ಹಲವು ಹೆಸರುಗಳಲ್ಲಿ ಈ ಪಂಜುರ್ಲಿ ದೈವಗಳನ್ನು ಆರಾಧಿಸಲಾಗುತ್ತಿದ್ದು ವರ್ಣರ ಪಂಜುರ್ಲಿ, ಕುಪ್ಪೆ ಪಂಜುರ್ಲಿ ಹೀಗೆ ಹಲವು ಹೆಸರಿನಲ್ಲಿ ಈ ಪಂಜುರ್ಲಿ ದೈವವನ್ನು ಕರೆಯಲಾಗ್ತಿದೆ. ಶಿವಗಣಗಳಲ್ಲಿ ಒಂದಾದ ಈ ಪಂಜುರ್ಲಿ ಭೂಮಿಗೆ ಬಂದು ಧರ್ಮ ಸ್ಥಾಪನೆಯ ಕಾರ್ಯ ಮಾಡಲು ಆರಂಭಿಸುತ್ತಾನೆ. ಅಧರ್ಮ ನಡೆಯುವ ಕಡೆಗಳಲ್ಲಿ ಹಲವು ರೀತಿಯ ಎಚ್ಚರಿಕೆಯನ್ನ ಮಾಯದ ರೂಪದಲ್ಲಿ ನೀಡಿತ್ತು. ತೊಂದರೆಗಳು ಹೆಚ್ಚಾದಾಗ ಜನ ದೈವಜ್ಞದ ಮೊರೆ ಹೋದಾಗ ಪಂಜುರ್ಲಿ ಹಂದಿಯ ರೂಪದಲ್ಲಿ ಭೂಮಿಯಲ್ಲಿ ನೆಲೆಯಾಗಿದೆ ಎನ್ನುವ ವಿಚಾರ ತಿಳಿದು ಪಂಜುರ್ಲಿಯನ್ನ ದೈವದ ರೂಪದಲ್ಲಿ ಆರಾಧಿಸಲು ಆರಂಭಗೊಂಡಿತ್ತು. ಭೂಮಿಯ ದೈವ ಎಂದೇ ಕರೆಯುವ ಈ ಪಂಜುರ್ಲಿಯನ್ನ ತುಳುನಾಡಿನ ಬಹುತೇಕ ಮನೆತನದಲ್ಲಿ ಈ ಪಂಜುರ್ಲಿ ದೈವವನ್ನ ಆರಾಧಿಸಿಕೊಂಡು ಬರಲಾಗ್ತಿದೆ. ತುಳುನಾಡಿನಲ್ಲಿ ಕೃಷಿಗೆ ಹಂದಿಗಳ ಕಾಟ ಹೆಚ್ಚಾದ ಸಂದರ್ಭದಲ್ಲೂ ಈ ಪಂಜುರ್ಲಿ ದೈವದ ಮುಂದೆ ಹರಕೆ ಹೊತ್ತಲ್ಲಿ ಹಂದಿಗಳ ಕಾಟ ನಿಲ್ಲುತ್ತದೆ ಎನ್ನುವ ನಂಬಿಕೆಯೂ ಇದೆ. ಭೂಮಿಯಲ್ಲಿ ಸತ್ಯ ಧರ್ಮವನ್ನು ಕಾಪಾಡುವ ದೈವದ ರೂಪದಲ್ಲಿ ಪಂಜುರ್ಲಿಯನ್ನ ಕಾಣಲಾಗ್ತಿದೆ. ಕಾಂತಾರ ಚಿತ್ರದಲ್ಲಿ ಈ ಪಂಜುರ್ಲಿಯನ್ನ ಹಲವು ಕಥೆಗಳ ಮೂಲಕ ತೋರಿಸಲಾಗಿದ್ರೂ ತುಳುನಾಡಿನಲ್ಲಿ ಮಾತ್ರ ಸಾಮಾನ್ಯವಾಗಿ ಇದೇ ಕಥೆಯನ್ನ ಹೇಳಲಾಗ್ತಿದೆ. ಅತ್ಯಂತ ಆಕರ್ಷಕ ನೃತ್ಯಗಳ ಮೂಲಕ ಗಮನ ಸೆಳೆಯುವ ಈ ಪಂಜುರ್ಲಿ ದೈವದ ನೇಮೋತ್ಸವ ನೋಡಲೆಂದೇ ದೂರಗಳಿಂದ ಜನ ಈ ನೇಮ ನಡೆಯುವ ಕಡೆ ಬರುತ್ತಾರೆ. ದೈವವು ಈ ಭೂಮಿಯ ದೈವ ಅಂದರೆ ಈ ಭೂಮಿಯಲ್ಲಿ ಸತ್ಯ ಧರ್ಮ ನ್ಯಾಯವನ್ನು ನೆಲೆಗೊಳಿಸುವುದಕ್ಕಾಗಿ ಶಿವದೇವರು ಗಣಮನಿ ಎಂಬ ಹೆಸರಿನಿಂದ ಕಳುಹಿಸಿಕೊಟ್ಟಂತ ದೇವರ ದೂತ. ಅದು ಭೂಮಿಯ ಮೇಲೆ ಬಂದು ಪಂಜುರ್ಲಿ ಹಂದಿಯ ರೂಪದಲ್ಲಿ ಉಂಟಲ್ಲ ಎಲ್ಲ ಬಾಧಿಸ್ತಾ ಇತ್ತು ಜನರಿಗೆ. ಎಲ್ಲ ಇದನ್ನು ಇದು ಮಾಡುವಾಗ ಜನರು ಪ್ರಶ್ನಾಚಿಂತನೆಯಾಗಿ ಹೋಗಿ ಅದು ಏನು ಅಂತ ಕೇಳುವಾಗ ನಿಮಗೆ ಪಂಜುರ್ಲಿ ದೈವದ ಉಂಟಲ್ಲ ತೊಂದರೆ ಇದೆ, ಆದ್ದರಿಂದ ಅದು ದೇವರಿಂದ ಕಲಿಸಲ್ಪಟ್ಟಂತ ಭೂಲೋಕಕ್ಕೆ ಮನುಷ್ಯರ ದುರಹಂಕಾರವನ್ನು ಅಳಿಸುವುದಕ್ಕಾಗಿ, ಆದ್ದರಿಂದ ಮನುಷ್ಯರಿಗೆ ಈ ಯುಗದಲ್ಲಿ ಸತ್ಯ ಧರ್ಮ ನ್ಯಾಯವನ್ನು ನಂಬುವುದಕ್ಕೋಸ್ಕರ ಈ ಬಾಧೆಯನ್ನು ಮಾಡುತ್ತಿರುವಾಗ ಆ ಪಂಜುರ್ಲಿ ಎಂಬ ದೈವದಿಂದ ಪಂಜುರ್ಲಿ ಎಂಬ ಹಂದಿಯ ರೂಪದಲ್ಲಿ, ಆದ್ದರಿಂದ ಪಂಜುರ್ಲಿ ಎಂಬ ಹೆಸರು ಅದಕ್ಕೆ ಬಂತು. ಅದು ಏನಂತಂದ್ರೆ ಕಾಯ ಮಾಯ ಎರಡನ್ನು ಇದು ಮಾಡಿಕೊಂಡು ಜನರಿಗೆ ಪ್ರತ್ಯಕ್ಷವಾಗಿ ಹಂದಿಯ ರೂಪ, ಮಾಯಾಶಕ್ತಿಯಿಂದ ಅದು ದೈವಿಕ ರೂಪದಲ್ಲಿ ಮನುಷ್ಯನಿಗೆ ಅವ ಪ್ರಾರ್ಥಿಸಿಕೊಂಡಲ್ಲಿ ಅವನ ಕಷ್ಟವನ್ನು ಪರಿಹರಿಸಿ ಇಷ್ಟಾರ್ಥವನ್ನು ಈಡೇರಿಸಿಕೊಡುತ್ತದೆ. ಪ್ರವೀಣ್, ವಿ4 ನ್ಯೂಸ್, ಪುತ್ತೂರು.